ಉಡುಪಿ ಜಿಲ್ಲಾ ನಾಗರಿಕ ಸಮಿತಿಯ ತುರ್ತು ಉಚಿತ ಸೇವೆಯ 2 ಆಂಬ್ಯುಲೆನ್ಸ್ ವಾಹನ ಹಾಗೂ ಇನ್ನಿತರ ಯಂತ್ರಗಳ ಪೂಜೆಯು ನಗರದ ಮಾರುತಿ ವಿತಿಕಾದಲ್ಲಿ ಶನಿವಾರ ನಡೆಯಿತು. ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು ಇವರ ಉಪಸ್ಥಿತಿಯಲ್ಲಿ ಕುಕ್ಕಿಕಟ್ಟೆ ಕಸ್ತೂರ್ಬಾ ನಗರದ ಬಬ್ಬುಸ್ವಾಮಿ ದೇವಸ್ಥಾನದ ಅರ್ಚಕರಾದ ಕಿಶನ್ ಸುಕೇಶ್ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಈ ಸಂದರ್ಭ ನಾಗರಿಕ ಸಮಿತಿಯ ಸದಸ್ಯ ಕೃಷ್ಣಮೂರ್ತಿ ಸಾಮಗ, ಹೊಸಬದುಕು ಆಶ್ರಮದ ಸಂಚಾಲಕರಾದ ವಿನಯ ಚಂದ್ರ, ರಾಜಶ್ರೀ ಹಾಗೂ ಆಶ್ರಮ ನಿವಾಸಿಗಳು ಉಪಸ್ಥಿತರಿದ್ದರು. ಅಭಿವೃದ್ಧಿ ಮಾಡುವಂತಹ ಕಾಪಾಡಿ ಯೋಗ್ಯ ಬಗ್ಗೆ ದೇವರಾಯ